ಬುಲೆಟಿನ್ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಮನೆಯನ್ನೇ ದೋಚಿದ್ರು ಮನೆ ಬಾಡಿಗೆಗೆ ಬಂದ ದಂಪತಿಗಳು, ಅನಾರೋಗ್ಯದ ನೆಪದಲ್ಲಿ ಚಿನ್ನ ನಗದು ಪಡೆದ ಕಿಲಾಡಿಗಳು, ನ್ಯಾಯ ಒದಗಿಸುವಂತೆ ಕಣ್ಣೀರಿಟ್ರು ಹುತಾತ್ಮ ಯೋಧನ ಪತ್ನಿ. ಬೆಳ್ತಂಗಡಿ ಉಜಿರೆಯ ಬಾಲಕನ ಅಪಹರಣ ಪ್ರಕರಣ, 7 ಮಂದಿ ಆರೋಪಿಗಳಿಗೆ ಜಾಮೀನು ನಿರಾಕರಣೆ, ಆರೋಪಿಗಳಿಗೂ ಕೊನೆಗೂ ಜೈಲೇ ಫಿಕ್ಸ್. ಬಂಗಾರಪಲ್ಕೆ ಜಲಪಾತದ ಗುಡ್ಡ ಕುಸಿತ ದುರಂತ, 2 ದಿನವಾದರೂ ಸಿಕ್ಕಿಲ್ಲ ಮೃತದೇಹ, ನಿರಂತರವಾಗಿ ನಡೆಯುತ್ತಿದೆ ಶೋಧ ಕಾರ್ಯ.